ವೀಕ್ಷಕರೇ ನಮಸ್ಕಾರ. ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಪರಿಚಯಿಸುವ, ಅದನ್ನು ಹೇಳುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ ವ್ಯಕ್ತಿಯನ್ನು ಕೂಡ ಇಲ್ಲಿ ಪರಿಚಯಿಸ್ತಾ ಇದ್ದೇವೆ. ಸೂರಜ್ ಕಲಾಸಿರಿ ಅಂತ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ 21, 22 ಮತ್ತು 23ರ ಸಮಯದಲ್ಲಿ ಇಲ್ಲಿ ಮುಡಿಪು ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲಿನ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮ ಅಂದರೆ ಇದು ಕಲಾಸಿರಿ ಅಂದರೆ ಏನು ಮತ್ತು ಇದರ ಹೇಗೆ ಯಾವ ಉದ್ದೇಶಕ್ಕಾಗಿ ಆಯೋಜಿಸಲಾಗಿತ್ತು ಮತ್ತು ಇದನ್ನು ಎಷ್ಟು ಜನ ಅದನ್ನು ವೀಕ್ಷಿಸಿದ್ರು, ನೋಡಿದರು, ಇದರ ಪ್ರಯೋಜನ ಪಡ್ಕೊಂಡ್ರು ಮತ್ತು ಎಲ್ಲೆಲ್ಲಿಂದ ಇಲ್ಲಿ ಕಲಾವಿದರಲ್ಲಿ ಬಂದು ಇದರ ತಮ್ಮ ಕಲೆಯನ್ನು ಪ್ರದರ್ಶಿಸಿದರು, ಎಲ್ಲ ವಿಷಯ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾವು ಸೂರಜ್ ಕಲಾಸಿರಿ ಅಂದರೆ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಈಗ ಬಹಳ ವಿಸ್ತಾರವಾಗಿ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಕಲಾ ಕ್ಷೇತ್ರದಲ್ಲೂ ಕೂಡ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಅದನ್ನು ಮತ್ತಷ್ಟು ವ್ಯಾಪಕವಾಗಿ ಬೆಳೆಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಅದರ ಭಾಗವಾಗಿ ಇವತ್ತು ಸೂರಜ್ ಕಲಾಸಿರಿ ಅಂತ ಕಾರ್ಯಕ್ರಮ ಆಯೋಜಿಸಿದ್ರು. ನಾವು ಸೂರಜ್ ಕಲಾಸಿರಿ ಅಂತ ನೀವು ಪ್ರಚಾರ ಮಾಡುವಾಗ ಸಣ್ಣ ಕಾರ್ಯಕ್ರಮ ಏನೋ ನಡೀತದೆ, ಅಂದರೆ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಮಂಗಳೂರಿನಲ್ಲಿ ನಡೀತಾ ಇದೆ. ಅಂತ 10ರಲ್ಲಿ 11 ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಅದು ಪಸರಿಸಿದ ವ್ಯಾಪ್ತಿ, ಅದು ಪಡೆದುಕೊಂಡ ವೇಗ, ಅದು ನೋಡಿಕೊಂಡಾಗ ನಮ್ಗೆ ಅನಿಸ್ತು ನಿಮ್ಮನ್ನು ಕರೆದು ಮಾತಾಡಬೇಕು ಅಂತ. ಸೊ ಹಾಗೆ ನಿಮ್ಮನ್ನು ಕರೆದು ಮಾತಾಡ್ತೀವಿ. ಏನಿದು ಕಲಾಸಿರಿ ಅಂತ? ಸೂರಜ್ ಕಲಾಸಿರಿ 2017 ಇದೊಂದು ಸಮೃದ್ಧ ಭಾರತ ಸಂಸ್ಕೃತಿ ದರ್ಶನ. ಈ ಸಮೃದ್ಧ ಭಾರತೀಯ ಸಂಸ್ಕೃತಿ ದರ್ಶನ ಏನಂದರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ 27 ಡಿಸ್ಟ್ರಿಕ್ಟಿಂದ 27 ಕಲೆಗಳನ್ನು ತಂದು ಶಿಕ್ಷಣದ ಜೊತೆಗೆ ಆ ಕಲೆಗಳ ಒಂದು ವಿಚಾರವನ್ನು ಮಕ್ಕಳಿಗೆ ತಿಳಿಸುವಂಥ ಒಂದು ಶಕ್ತಿ ಸೂರಜ್ ಕಲಾಸಿರಿ. 27 ಡಿಸ್ಟ್ರಿಕ್ಟ್ನಲ್ಲಿ, ಒಂದೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಕಲೆಗೆ ಮಹತ್ವ ಇದೆ. ಮಕ್ಕಳಿಗೆ ಕೆಲವು ಈಗಿನ ಶಿಕ್ಷಣದ ಜೊತೆಗೆ ಕಲೆಗೆ ನೋಡಿ, ಈಗ ಒಂದು ಹುತ್ತರಿ ನೃತ್ಯ ರುದ್ರಪ್ಪ ಸಂಘಟನೆ ಶಿವಮೊಗ್ಗ ಜಿಲ್ಲೆ, ಆ ಥರ ಒಂದು ಕಲೆಯನ್ನ ಮಕ್ಕಳಿಗೆ ಪರಿಚಯಿಸುವುದು. ಅಂದ್ರೆ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲಿತಿದ್ದೇವೆ ಅಂದ್ರೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಸಂಸ್ಕೃತಿ ಕಲೆ ಮಾತ್ರ ನಮಗೆ ಗೊತ್ತಿದೆ. ಅದರ ವ್ಯಾಪ್ತಿ ಮೂರಿ ನಾವು ನೋಡುವುದಿಲ್ಲ. ಯಾಕಂದ್ರೆ ಇವತ್ತಿನ ಶಿಕ್ಷಣ ಸ್ಥಿತಿಗತಿ ಹೇಗಿದೆ ಅಂದ್ರೆ, ನಾವು ಕೇವಲ ಆಟ ಅನ್ನೋದು ಪಕ್ಕದಲ್ಲಿ ಇಡ್ತೇವೆ, ಕೇವಲ ಓದುವುದು ರ್ಯಾಂಕ್ಗಳು ಮಾಡ್ತೇವೆ, ನಮ್ದು ಈ ಅಂಕ ಗಳಿಸುವ ಒಂದು ಇದು ಸ್ಥಿತಿಯಾಗಿ ಬಿಟ್ಟಿದೆ. ಅದರ ಮಧ್ಯದಲ್ಲಿ ಜಗತ್ತನ್ನ ಪರಿಚಯಿಸುವ ಪ್ರಕ್ರಿಯೆ ಇದು ಸೂರಜ್ ಕಲಾಸಿರಿ. ಇದು ನಾವು ಫಸ್ಟಿಗೆ ಸೂರಜ್ ಕಲಾಸಿರಿ 2017 ಇಡಬೇಕಾದ್ರೆ ಬಹಳ ಆಲೋಚನೆ ಮಾಡಿದ್ವಿ. ಇದಕ್ಕೊಂದು ಪ್ರೇರಣೆ ಶಕ್ತಿ ಅಂತ ಹೇಳಿದ್ರೆ ಮೂಡುಬಿದ್ರೆಯ ಆಳ್ವಾಸ್ ನುಡಿಸಿರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ನುಡಿಸಿರಿಯಿಂದ ಎಷ್ಟೋ ಜನರಿಗೆ ಉಪಯೋಗ ಆಗಿದೆ. ಅದೇ ಒಂದನ್ನು ಮಂಗಳೂರಿನ ಒಂದು ಗ್ರಾಮಾಂತರವಂಥ ಮುಡಿಪುನಲ್ಲಿ ಪರಿಚಯಿಸುವಂಥ ಕೆಲಸ ನಮಗೆ ಆಗಬೇಕಂತೇಳಿ 10 ವರ್ಷದಿಂದ ನಾನು ಆಲೋಚನೆ ಮಾಡ್ತಾ ಇದ್ದೆ. ಇದರ ಬಗ್ಗೆ ಭಾಳ ಆಲೋಚನೆ ಮಾಡಿ ಫಸ್ಟಿಗೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡೋಣಂತ ಆಲೋಚನೆ ಮಾಡಿದ್ವಿ. ಆಮೇಲೆ ಜಿಲ್ಲೆಯಲ್ಲಿ ಮಾಡೋಣಂತ ಆಲೋಚನೆ ಮಾಡಿದ್ವಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಮಾಡೋಣದಲ್ಲ. ಆದರೆ ಸೂರಜ್ ಕಲಾಸಿರಿ ಮೊನ್ನೆ ಡಿಸೆಂಬರ್ 21, 22, 23ಕ್ಕೆ ನಾವು ಆಯೋಜಿಸಿದ ಕಾರ್ಯಕ್ರಮ ಹೇಗಾಯ್ತು ಅಂತ ಹೇಳಿದ್ರೆ, ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗೋಯ್ತು. ನಿಮ್ಮ ಯೋಜನೆ ಇದ್ದದ್ದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಸೀಮಿತಗೊಳಿಸಬೇಕು ಅಂತ ಇತ್ತು. ಆದರೆ ಇದು ರಾಷ್ಟ್ರ ಮಟ್ಟಿಗೆ ಹೇಗೆ ಆಯ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಜಿಲ್ಲೆಯಿಂದ ನಾವು ಒಂದು ಪೇಪರಲ್ಲಿ ಹಾಕಿದ ತಕ್ಷಣ ಪ್ರತಿಯೊಂದು ಜಿಲ್ಲೆಯಿಂದ ನಿಮ್ಮ ಸೂರಜ್ ಶಿಕ್ಷಣ ಸಂಸ್ಥೆಯಲ್ಲಿ ನಮಗೆ ಮಾಡುವಂಥ ಅವಕಾಶ ಕೊಡಿ, ನಿಮ್ಮ ಮಕ್ಕಳಿಗೆ ಪರಿಚಯಿಸುವಂಥ ಅವಕಾಶ ಕೊಡಿ. ಈಗ ಇಂಥ ಅವಕಾಶ ಮಂಗಳೂರಲ್ಲಿ ಯಾರೂ ಮಾಡಲಿಲ್ಲ, ಮೂಡುಬಿದ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಮಂಗಳೂರಲ್ಲಿ ಇಷ್ಟೊಂದು ಇನ್ಸ್ಟಿಟ್ಯೂಷನ್ ಇದ್ರು ಸಹ ಯಾರೂ ಮಾಡಲಿಲ್ಲ. ಆವಾಗ ನಮಗೆ ಬಹಳ ಖುಷಿ ಆಯಿತು. ಅವರು ಮುಂದೆ ಬಂದು ಚಿಕ್ಕಮಗಳೂರು ಜಿಲ್ಲೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ನಾನು ಹೇಳ್ತೇನೆ ಅದರ ಡೀಟೇಲ್ಸ್ ಆಮೇಲೆ ಹೇಳ್ತೇನೆ. ಆವಾಗ ನಮಗೆ ಒಂದು ತಾಲೂಕು ಮಟ್ಟದ ಬಿಟ್ಟು ರಾಜ್ಯ ಮಟ್ಟದ ಬಿಟ್ಟು ರಾಷ್ಟ್ರ ಮಟ್ಟಿಗೆ ಮಾಡುವಂತ ಒಂದು ಪ್ರೇರೇಪಣೆ, ಪ್ರತಿಕ್ರಿಯೆ ನೋಡಿ ನಮಗೆ ಮತ್ತೆ ಸ್ವಲ್ಪ ದೊಡ್ಡ ವಿಸ್ತಾರ ಮಾಡ್ಕೊಂಡು ಪ್ರೇರೇಪಣೆ ಆಯಿತು. ಈ ಪ್ರೇರೇಪಣೆಯಿಂದ ನಮಗೆ ಒಂದು 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 ನಾವು ಸಮಿತಿಯನ್ನು ಮಾಡಿಕೊಂಡ್ವಿ. ಒಂದು ಪ್ರಚಾರ ಸಮಿತಿ, ಹಾಗೆ ಆರ್ಥಿಕ ಸಮಿತಿ, ಹಾಗೆ ಮತ್ತೆ ಬೇರೆ ಬೇರೆ ಊಟದ ಸಮಿತಿ, ಇದೆಲ್ಲ ಕೆಲವೊಂದು ಸಾಧಾರಣ ಒಂದು 60 ಸಮಿತಿಗಳನ್ನು ಮಾಡಿದಾಗ ಮತ್ತೆ ನಾವು ಏನು ಮಾಡಿದ್ವಿ, ಪ್ರತಿಯೊಂದು ಜಿಲ್ಲೆಯ ಪಂಚಾಯತ್ ಮೆಂಬರ್ಸನ್ನು, ತಾಲೂಕು ಮೆಂಬರ್ಸನ್ನು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಒಟ್ಟುಗೂಡಿಸಿ ಈ ಸಮಿತಿಯನ್ನು ಮಾಡಿತ್ತು. ಒಂದು ನಮ್ಮ ವೇದಿಕೆಯಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಎಲ್ಲ ರಾಜಕೀಯ ಮುಖಂಡರು, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, BJP ಆಗಲಿ, ಮತ್ತು ಇನ್ನೊಂದು ಪಕ್ಷ ಇತ್ತು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷ, ಆ ಪಕ್ಷ ಸುಧಾ ಒಂದೇ ವೇದಿಕೆಯಲ್ಲಿ 4 ಪಕ್ಷಗಳು, ಹಾಗೆ 4 ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಮತ್ತು ಜಿಲ್ಲಾ CEO ಮೆಂಬರ್ಸು ಎಲ್ಲ ಸೇರಿ ಈ ಕಾರ್ಯಕ್ರಮ ಆಗಿದ್ದಕ್ಕೋಸ್ಕರ ಇದು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದ್ದಕ್ಕೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ನಾನೊಬ್ಬ ಚೇರ್ಮನ್ ಆಗಿ
ಡಾಕ್ಟರ್ ಮಂಜುನಾಥ ಶ್ರೇವಣ್ಕರ್, ಈ ಥರ ಒಂದು ಪರಿಕಲ್ಪನೆ ನಾವು 10 ವರ್ಷದ ಮಾಡ್ತಾ ಇದ್ವಿ. ಆ ಪರಿಕಲ್ಪನೆ ಎಲ್ಲಿ ತನಕ ಹೋಗ್ತಂತೇಳಿ ನಮಗೆ ಗೊತ್ತಿರಲಿಲ್ಲ. ಆದರೆ ದೇವರ ಒಂದು ಆಶೀರ್ವಾದ, ಜನಪ್ರತಿನಿಧಿಗಳ ಆಶೀರ್ವಾದದಿಂದ, ಅಲ್ಲಿನ ನಮ್ಮ ಪೋಷಕರ ಒಂದು ಆಶೀರ್ವಾದದಿಂದ ಇವತ್ತಿಗೆ 72,000 ಜನ ಊಟ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಅದೊಂದು ನಮಗೆ ಎಲ್ಲ. ಮತ್ತೆ ಇನ್ನೊಂದು, ಎಷ್ಟು ಜನ ಬಂದಿದ್ರು ಅನ್ನೋದು ಅಲ್ಲಿ ಲೆಕ್ಕ ಸಿಗ್ತಾ. ಯಾಕೆ ನಾವು ಪ್ಲೇಟ್ ಸಪ್ಲೈ ಮಾಡಿ ಊಟ ಕೊಟ್ಟಾಗ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಅದರಲ್ಲಿ ನಮಗೆ ಗೊತ್ತಾಗ್ತಾ ಉಂಟು. ಇನ್ನೊಂದು ದೊಡ್ಡ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಎಲ್ಲ ಶಾಲೆಗೆ ಸೂರಜ್ ಕಲಾಸಿರಿ ನೋಡಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು, ಸುತ್ತೋಲೆ ಹೊರಡಿಸಿದ್ರು. ಆ ಸುತ್ತೋಲೆಯಿಂದ ಎಲ್ಲ ಗವರ್ಮೆಂಟ್ ಶಾಲೆಯಿಂದ ಎಲ್ಲ ಮಕ್ಕಳು ಪ್ರತಿನಿಧಿಗಳಾಗಿ ಬಂದು, ಶಾಲೆ ಮುಖ್ಯಸ್ಥರು ಮತ್ತು ಶಾಲೆ ಮಕ್ಕಳು ಬಂದು ನಮ್ಮ ಸಂಸ್ಕೃತ ಶಾಲೆ ಸೂರಜ್ ಕಲಾಸಿರಿಯನ್ನು ನೋಡಿ ಊಟವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದರಷ್ಟೊಂದು ದೊಡ್ಡ ಖುಷಿ ನಮಗೆ ಬೇರೆ ಇಲ್ಲ. ಯಾಕಂದ್ರೆ ಮಕ್ಕಳಿಗೆ ಈ ಸಮೃದ್ಧ ಭಾರತೀಯ ಸಂಸ್ಕೃತ ದರ್ಶನ ನೆಲೆಯಲ್ಲಿ ಸೂರಜ್ ಕಲಾಸಿರಿಯನ್ನು ಪರಿಚಯಿಸುವ ಒಂದು ಶಕ್ತಿ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮಾಡಿದೆ ಅಂತ ಹೇಳಿ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಅದರಲ್ಲಿ ಯಾಕೆ ನಾನು ಈ ಹೆಮ್ಮೆ ಅಂತ, ಒಂದು ತುಳುನಾಡ ವೈಭವ ಅಂತೇಳಿ, ಆ ತುಳುನಾಡ ವೈಭವ ನೋಡಿದ ತಕ್ಷಣ ತುಳುನಾಡಿನಲ್ಲಿ ಏನೇನಿದೆ ಎಲ್ಲ ಒಂದು ಸಂಸ್ಕೃತಿ ಮಕ್ಕಳಿಗೆ ಒಂದು ಪರಿಚಯ ಆಗ್ತದೆ. ಅದರಲ್ಲಿ ಎಲ್ಲ ಬಂತು. ಯಕ್ಷಗಾನ ಮಾಡಿದ್ದೇವೆ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ಇದರಿಂದ. ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಹುತ್ತರಿ ನೃತ್ಯ, ಮುದ್ದಪ್ಪ ಸಂಘಟಕರು ಕೊಡಗು ಜಿಲ್ಲೆಯಿಂದ ಬಂದರು. ಕೊಡಗು ಜಿಲ್ಲೆಯಿಂದ ಹುತ್ತರಿ ನೃತ್ಯ ಇವತ್ತಿನವರೆಗೂ ಮಂಗಳೂರಲ್ಲಿ ಆ ಹುತ್ತರಿ ನೃತ್ಯ ಯಾರು ನೋಡದಿದ್ದವರು ಇದ್ದರು, ಅದನ್ನು ನೋಡಿ ಅವರು ಖುಷಿಪಟ್ಟರು. ಹಾಗೆ ಬೇರೆ ಬೇರೆ ಕಲೆಗಳನ್ನು ನೋಡಿದರೆ, ಮತ್ತೆ ಕಾವ್ಯ ಗಾನ ಕುಂಚ ನೃತ್ಯ ಕವಿಗೋಷ್ಠಿ ಇತ್ತು. ಮಕ್ಕಳಲ್ಲಿ ಈ ಶಿಕ್ಷಣದ ಜೊತೆಗೆ ಈ ಕಾವ್ಯಗಾನ ಕುಂಚ ಅಂದರೆ ಏನು, ಅದರ ಅರ್ಥ ಏನು, ಅದರಲ್ಲಿ ಒಂದು ಕಾವ್ಯಗಾನ ಕುಂಚ ನೃತ್ಯ ಕವಿಗೋಷ್ಠಿಯಲ್ಲಿ 78 ಜನ ಇದ್ರು ಒಂದು ಸ್ಟೇಜಲ್ಲಿ. 78 ಮೆಂಬರ್ಸ್ ಅವರವರ ದೃಷ್ಟಿಯಿಂದ ಮಕ್ಕಳಿಗೆ ಬಂದು ಹುರುಪಿನ, ಅದರ ಒಟ್ಟಿಗೆ ಜೀವನ ಹಾಸ್ಯ ಮತ್ತು ಮೌಲ್ಯ. ಹಾಸ್ಯದ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಅಲ್ಲಿ ಸಾಂಸ್ಕೃತಿಕ ರಂಗದ ಪ್ರತಿಯೊಂದು ಆಯಾಮವನ್ನ ಸ್ಪರ್ಶಿಸುವ ಮತ್ತು ಅದನ್ನ ಮಕ್ಕಳಿಗೆ ಮನಮುಟ್ಟುವಂತೆ ತಿಳಿಸುವ ಒಂದು ಪ್ರಯತ್ನವನ್ನ ಕಲಾಸಿರಿಯಲ್ಲಿ ಮಾಡಿದ್ದೀರಿ. ಸೊ ಇದು ಈ ವಿಷಯದಲ್ಲಿ ಕಲಾಸಿರಿಯಲ್ಲಿ ಮತ್ತೇನೆಲ್ಲ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳಬೇಕಾಗುತ್ತೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೂರಜ್ ಕಲಾಸಿರಿ ಕರುನಾಡ ಕಲೆಯ ಐಸಿರಿ, ಸೂರಜ್ ಕಲಾಸಿರಿ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಸೂರಜ್ ಕಲಾಸಿರಿಯ ಬಗ್ಗೆ. ಹೌದು, ಡಿಸೆಂಬರ್ 21, 22, 23ರಂದು ಮುಡಿಪುನಲ್ಲಿ ಸೂರಜ್ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ವಿಶೇಷ ಒಂದು ಹಬ್ಬದ ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ವಿಶೇಷ ದಕ್ಷಿಣ ಕನ್ನಡ ಮಾತ್ರವಲ್ಲ, ಇದು ರಾಜ್ಯದ 27 ಜಿಲ್ಲೆಗಳು, 27 ಕಲಾತಂಡಗಳು ಮಾತ್ರವಲ್ಲ, ರಾಜ್ಯ ಹೊರತಾದ ರಾಷ್ಟ್ರಮಟ್ಟದ ಕಲಾತಂಡಗಳು ಇದರಲ್ಲಿ ಭಾಗವಹಿಸಿದ್ವು. ಸೊ ಈ ವಿಷಯದಲ್ಲಿ ಅಲ್ಲಿ ಏನು ನಡೀತು, ಏನು ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸೊ ಮಂಜುನಾಥ್ ರೇವಣ್ಕರ್ ಅವರೇ, ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಥವಾ ಮಂಗಳೂರನ್ನ ಕಳಂಕಿತ ಎನ್ನುವಂತ ಬಿಂಬಿಸುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಸೊ ಅಂತಹದರ ಮಧ್ಯ ನೀವೊಂದು ವಿಶೇಷ ಕಾರ್ಯಕ್ರಮ, ನಿಮ್ಮ ನೇತೃತ್ವದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಯಿತು, ಅದು ಸೂರಜ್ ಕಲಾಸಿರಿ ಅಂತ. ಸೊ ಅಂದರೆ ನಮ್ಮ ಮಂಗಳೂರಿನ ಕಳಂಕವನ್ನು ತೊಡೆದು ಹಾಕುವ ದಿಸೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಅಂತ ನಾನು ನಿಮ್ಮನ್ನು ಈ ಶ್ಲಾಘಿಸ್ತಾ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಸೂರಜ್ ಕಲಾಸಿರಿಯಲ್ಲಿ ನೀವು ತಂಡಗಳನ್ನು ನಾವು 27 ರಾಜ್ಯಗಳಿಂದ ಬಂದಿದ್ದು, ಜಿಲ್ಲೆಗಳಿಂದ ಬಂದಿದ್ದು ಸರ್, ಹೇಗೆ ಸಾಧ್ಯ ಆಗ್ತದೆ? ಅಂದರೆ ನೀವು ಒಂದು ಜಿಲ್ಲೆಯಲ್ಲಿ 100 ಸಾಂಸ್ಕೃತಿಕ ತಂಡಗಳು ಇರ್ತವೆ, ಅಥವಾ ಬಹಳಷ್ಟು ಕಾರ್ಯಕ್ರಮಗಳ ಆಯೋಜಕರು ಇರ್ತಾರೆ, ಸಂಘಟಕರು ಇರ್ತಾರೆ. ಸೊ ಅವರ ಮಧ್ಯೆ ನಮಗೆ ಇದೇ ತಂಡ ಬೇಕು ಅಂತ, ಯಾಕಂದ್ರೆ ನಾವು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೇನೆ ಅಂದರೆ, ಅವತ್ತಿನ ಕಾರ್ಯಕ್ರಮ ನೋಡುವಾಗ ಒಂದು ಸಣ್ಣ ತಪ್ಪು ಕೂಡ ಹುಡುಕ್ಲಿಕ್ಕೆ ಆಗದಿರುವಂತ ಅಲ್ಲಿ ಪ್ರದರ್ಶನಗಳು ನಡೆದವು ನಮಗೆ. ಹಾಗಿರುವಾಗ ಅಂಥದ್ದೊಂದು ಹುಡುಕ್ಲಿಕ್ಕೆ ಸಾಧ್ಯ ಆಯಿತು, ಅದಕ್ಕೆ ಏನು ಮಾಡಿದ್ರಿ ನೀವು ಅಂತ? ನಾವು ಸೂರಜ್ ಕಲಾಸಿರಿ ಅಂತ ಹೇಳಿ ಒಂದು ಪ್ರಾಯೋಜಕತ್ವ ಹಾಕಿದ ತಕ್ಷಣ ಆ ಜಿಲ್ಲೆಗಳಿಂದ ನಮಗೆ ಯೂಟ್ಯೂಬ್ನಲ್ಲಿ ಮತ್ತು ನಮ್ಮ ವಾಟ್ಸಪ್ನಲ್ಲಿ ಅವರ ಕಾರ್ಯಕ್ರಮವನ್ನು ಹಾಕಿದರು. ಆ ಜಿಲ್ಲೆಯ ಪ್ರಮುಖ ನೃತ್ಯ, ಪ್ರಮುಖ ಕಲೆ ಯಾವುದಂತ ಹೇಳಿ ನಾವು ಅದನ್ನು ಹುಡುಕೊಂಡು ಆ ಕಲೆಗೆ, ಪ್ರತಿ ಜಿಲ್ಲೆಗೆ ಒಂದೇ ಕಲೆಗೆ ಅವಕಾಶ ಕೊಟ್ಟಿದ್ದೇವೆ. ಅದು ಯಾವುದು? ಆ ಜಿಲ್ಲೆಯ ಮೇನ್ ಕಲೆ, ಆ ಜಿಲ್ಲೆಯ ಸಂಸ್ಕೃತಿಯನ್ನು ಬೆಳೆಸುವಂಥ ಕಲೆ. ನಮ್ಮ
ಇಡೀ ದೇಶದ ಒಂದು ಸಂಸ್ಕೃತಿ ಬೆಳೆಸುವಂಥ ಕಲೆ ಆ ಊರಿನಲ್ಲಿ ಯಾವುದಿದೆ ಆ ಕಲೆಗಳನ್ನು ಮಾತ್ರ ನಾವು ಅವಕಾಶ ಕೊಟ್ವಿ. ಕೆಲವೊಂದು ಜನ ಹೇಳಿದ್ರು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಗೆ 3 ಕಲೆಗೆ ಅವಕಾಶ ಕೊಡಿ. ಇಲ್ಲ, ನಾವು ಕೊಡಲಿಲ್ಲ. ಒಂದೇ ಕಲೆ, ಅದರಲ್ಲಿ ಮೇನ್ ಕಲೆ ಯಾವುದು, ಆ ಕಲೆಯಿಂದ ಮಕ್ಕಳ ಒಂದು ಸಂಸ್ಕೃತಿ. ಇದರಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇದರಲ್ಲಿ ನಾವು ಹಿಂದೂ ಸಂಸ್ಕೃತಿ, ಮುಸ್ಲಿಂ ಸಂಸ್ಕೃತಿ, ಕ್ರೈಸ್ತರ ಸಂಸ್ಕೃತಿ ಎಲ್ಲವನ್ನು ಬೆಳೆಸ್ಕೊಂಡು ನಾವು ಮಾಡಿದ್ದೇವೆ. ಇದರಲ್ಲಿ ಪ್ರತಿ ಕಲೆಗೂ ಸಹ ಒಂದೊಂದು ಅವಕಾಶ ಕೊಟ್ಟಿದೆ. ಒಪ್ಪನೆ ನೃತ್ಯ ಅಂತ ಹೇಳಿ ಇವತ್ತು ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಇವತ್ತಿನವರ ಕರ್ನಾಟಕದಲ್ಲಿ ಯಾರು ಮಾಡಲಿಲ್ಲ ಒಪ್ಪನೆ ನೃತ್ಯ. ಆಗ ನೃತ್ಯವನ್ನು ನೋಡಿ ಇಂಥದ್ದು ಒಂದು ನೃತ್ಯ ಇದೆಯಾ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಮೂಡಿತು. ಆ ನೃತ್ಯದಲ್ಲಿ ಕೆಲವೊಂದು ನಮ್ಮ ಕರ್ನಾಟಕದ ಸಂಸ್ಕೃತಿ ಬೆಳೆಸುವಂಥ ಒಂದು ಶಕ್ತಿ ಇತ್ತು. ಮದುವೆಯಲ್ಲಿ ಕೂತ್ಕೊಂಡು ಅದನ್ನು ಹೇಗೆ ಮದುವೆ ಮದುಮಗಳನ್ನು ಯಾವ ರೀತಿಯಾಗಿ ಪರಿಚಯಿಸುವುದು, ಯಾವ ರೀತಿಯಾಗಿ ನೃತ್ಯ, ಮದುಮಗಳು ಯಾವ ರೀತಿಯಾಗಿ ಅಲಂಕರಿಸುವಂಥ ಒಂದು ನೃತ್ಯ ಅಂತ ಹೇಳಿದರೆ ಅದರಲ್ಲಿ ಕಣ್ಣಲ್ಲಿ ನೋಡುವಾಗ ನಮಗೆ ಆನಂದವೇ ಬೇರೆ. ಯಾಕೆ ಇದರಲ್ಲಿ ನನಗೊಂದು ಬಹಳ ಖುಷಿಯಾಗಿರೋ ಸಂಗತಿ ಏನಂತ ಹೇಳಿದರೆ, ಆ ಮುಡಿಪುವಂಥ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೊಂದು ರಾಷ್ಟ್ರಮಟ್ಟದ ಕಲೆಗಳು ಬಂದು ಒಂದು ಮಾಡಬೇಕಾದ್ರೆ ಅದರ ಹಿಂದೆ ನಾವು ಭಾರಿ ಪರಿಶ್ರಮ ಪಟ್ಟಿದ್ದೀವಿ. ಇದರ ಹಿಂದೆ ನಾವು 6 ತಿಂಗಳು ಕೆಲಸ ಮಾಡಿದ್ದೇವೆ. ಯಾಕಂದರೆ ಈಗ ನಮ್ಮ ತುಳುನಾಡ ವೈಭವ, ಅದರಲ್ಲಿ ಯಕ್ಷಗಾನ, ಕೆಲವು ಅದರಲ್ಲಿ 2 ಇದೆ. ಒಂದು ತೆಂಕುತಿಟ್ಟು ಯಕ್ಷಗಾನ ಮತ್ತು ಬಡಗುತಿಟ್ಟು ಯಕ್ಷಗಾನ. ಲವಕುಶ ಕಾಳಗ ಗೋಡೆ ಪ್ರತಿಷ್ಠಾನ ವತಿಯಿಂದ ಸಿದ್ದಾಪುರ ಉತ್ತರ ಕನ್ನಡದಿಂದ ಬಂದಿದೆ ಯಕ್ಷಗಾನ. ಅದು ಬಡಗು ಯಕ್ಷಗಾನ, ಅಲ್ಲಿದು ಫೇಮಸ್ಸು. ಇಲ್ಲಿ ತೆಂಕುತಿಟ್ಟು ಯಕ್ಷಗಾನ. ಅಂದರೆ ಮಂಗಳೂರಿನ ಕಲೆಗಳನ್ನು ಸುಧಾ ನಾವು ಅದನ್ನು ಅನುಸರಿಸಿಕೊಂಡು ಬೇರೆ ಜಿಲ್ಲೆಗಳಿನ ಕಲೆಗಳನ್ನು ಅನುಸರಿಸಿಕೊಂಡು ಎಲ್ಲವನ್ನೂ ಕಲೆಗಳು. ಫಸ್ಟ್ ಡೇ ನಾವು ಮಾಡಿದ್ದು ಸಂಜೆ 7ರಿಂದ ರಾತ್ರಿ ಲವಕುಶ ಕಾಳಗ ಅಂತೇಳಿ ಮೊದಲನೇ ದಿನ. ಅದರಲ್ಲಿ ಬಡಗು ಯಕ್ಷಗಾನ, ಗೋಡೆ ಪ್ರತಿಷ್ಠಾನ, ಸಿದ್ದಾಪುರ ಉತ್ತರ ಕನ್ನಡದಿಂದ. ಗೋಡೆ ಅವರು ಅಂತ ಹೇಳಿದರೆ ಭಾರಿ ಪ್ರತಿಷ್ಠಿತ ವ್ಯಕ್ತಿಗಳು. ಅವರು ಬಂದು ಅವ್ರನ್ನ 80ನೇ ವರ್ಷ ಅವರಿಗೆ ಆಯುಷ್ಯ, ಈಗ ವಯಸ್ಸು. ಈ ವಯಸ್ಸಿನಲ್ಲಿ ಅವರು ನಮ್ಮ ಶಾಲೆ ಪ್ರದರ್ಶನ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಹುತ್ತರಿ ನೃತ್ಯ, ರುದ್ರಪ್ಪ ಸಂಘ ಕೊಡಗು ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗೆ ಜೀವನ ಹಾಸ್ಯ ಮೌಲ್ಯ, ಅಂತಾರಾಷ್ಟ್ರೀಯ ಹಾಸ್ಯ ಕಲಾವಿದೆ ಉಡುಪಿಯಿಂದ ಬಂದಿದ್ದಾರೆ. ಭೂತಾಳ ಪಾಂಡ್ಯ ತುಳುನಾಟಕ ಬಂಡ ಸಂಘ ವಲಯ ಶಿವಮೊಗ್ಗದಿಂದ ಬಂದಿದ್ದಾರೆ. ಹಾಗೆ ರಾಧಿಕಾ ಸಂಗಡಿಗರು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ಕೃಷ್ಣ ಲೀಲಾಮೃತ, ಕೃಷ್ಣನ ಲೀಲೆಯನ್ನು ಹೇಗೆ ಅವನು ಯಾವ ರೀತಿಯಾಗಿ ಮಾಡಿದ ಅಂತೇಳಿ ಅದರ ಒಂದು ಸಂಯೋಜನೆ ದ್ವಿದೇಶಿಕ ಮತ್ತು ಹಿರಿಯಡ್ಕಂದ ಬಂದಿದ್ದಾರೆ. ಬೀಸು ಕೌನ್ಸಳೆ ರೇವಣ್ಣ ಸಂಗಡಿಗರು ಮೈಸೂರಿಂದ. ಹಾಗೆ ಒಪ್ಪನೆ ನೃತ್ಯ ಕ್ಯಾಪ್ಮೆನ್ ಮೀಡಿಯಾ, ಅದು ಕಾಸರಗೋಡದಿಂದ. ಹಾಗೆ ವೀರಗಾಸೆ ಶ್ರೀ ರುದ್ರಪ್ಪ ಸಂಗಡಿಗರು ಚಿಕ್ಕಮಗಳೂರಿಂದ. ರಸಮಂಜರಿ ಕಾರ್ಯಕ್ರಮ ಬಾಂಬೆಯಿಂದ. ಸಮೂಹ ನೃತ್ಯ ಬೆಂಗಳೂರಿಂದ. ಹಾಗೆ ನೃತ್ಯ ಸೌರಭ ಅಂತ ಹೇಳಿ ಗುಜರಾತದಿಂದ ನೃತ್ಯ ಸೌರಭ. ದೂರದಿಂದ ನೀವು ಅಂದ್ರೆ ನಮಗೆ ಲೋಕಲ್ ಆಗಿ ನೀವು ಏನೋ ಪತ್ರಿಕಾ ಪ್ರಕಟಣೆಗಳನ್ನು ಕೊಟ್ರಿ, ಅವ್ರನ್ನ ಕರ್ಕೊಂಡು ಬಂದ್ರಿ ಅಂತ. ಸೊ ಗುಜರಾತ್ನಿಂದ ತಂಡ ಬರುವಂತಾದ್ರೆ ಅದು ಹೇಗೆ, ಅದನ್ನು ಅಲ್ಲಿ ತಲುಪಿದ್ದು ಹೇಗೆ ನಿಮ್ಮ ಇದು ಅಂತ? ಅದು ತಲುಪಿದ್ದು ಹೇಗೆ ಅಂತ ಹೇಳಿದರೆ, ಗುಜರಾತಿಂದ ನಮ್ಮ ಒಂದು ಪ್ರತಿನಿಧಿ ಇದ್ರು. ಈ ಥರ ನಮಗೊಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಅವ್ರಿಗೆ ಆಸೆ ಇತ್ತು. ಅಲ್ಲಿಂದ ಒಂದು ತಂಡವನ್ನು ತರಿಸಬೇಕಂತ ಹೇಳಿ ಅಲ್ಲಿನ ಒಂದು ಕಲೆ ಏನು. ಹಾಗೆ ಬಾಂಬೆಯಿಂದ ಬಂದಿದೆ. ಹೀಗೆ ಬೇರೆ ಬೇರೆ ಸಮೂಹ ನೃತ್ಯ ಮಂಗಳೂರಿಂದ, ತುಳುನಾಡ ವೈಭವ, ಹಾಗೆ ಜಾಂಬವತಿ ಕಲ್ಯಾಣ ಯಕ್ಷಗಾನ, ನೃತ್ಯ ಸೌಭ್ಯ ಜ್ಞಾನಮಂದಾರ ಕಲಾವಿದ ಬೆಂಗಳೂರು. ಹಾಗೆ 3ನೇ ದಿನಕ್ಕೆ ನೃತ್ಯ ವಿದುಷಿ ಅಮಿತಾ ಜತೀನ್ ಶಿಷ್ಯಂದಿರು ಅಮಿತಾ ಕಲಾಮಂದಿರ ಮುಂಬೈಯಿಂದ ಬಂದಿರು. ಹಾಗೆ ತೆಂಕು ಯಕ್ಷಗಾನ ನರಕಾಸುರ ಮೋಕ್ಷ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕೈರಂಗಲ, ಇದು ಹೆಣ್ಣು ಮಕ್ಕಳ ಯಕ್ಷಗಾನ. ಎಲ್ಲರೂ ಜೆಂಟ್ಸ್ ಯಕ್ಷಗಾನ ಮಾಡ್ತಾರೆ, ಗಂಡು ಮಕ್ಕಳ ಯಕ್ಷಗಾನ ನೋಡಿದ್ದೇವೆ. ಹೆಣ್ಣು ಮಕ್ಕಳ ಯಕ್ಷಗಾನ ಸುದ ನಾವು ಹೆಣ್ಣು ಮಕ್ಕಳಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದೇವೆ, ಎಲ್ಲ ಜಾತಿಯವರಿಗೂ ಸುದ ಪ್ರಾತಿನಿಧ್ಯ ಕೊಟ್ಟು. ಇದರಲ್ಲಿ ಒಂದು ಏನಂತ ಹೇಳಿದರೆ, ಇದರಲ್ಲಿ ಯಾವುದೇ ಒಂದು ಭಿನ್ನ ಇಲ್ಲದೆ ಎಲ್ಲ ಕಲೆಗಳನ್ನು ಒಟ್ಟುಗೂಡಿಸುವ ಒಂದು ಶಕ್ತಿಯೇ ಸೂರಜ್ ಕಲಾಸಿರಿ. ಆ ಶಕ್ತಿ ನಮಗೆ ಇದು ಯಾವ ರೀತಿಯಾಗಿ ಹೋಗ್ತದೆ ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ವಿ. ಆದರೆ ಇಷ್ಟು ರಾಷ್ಟ್ರಮಟ್ಟದಲ್ಲಿ ಪಸರಿಸ್ತಂತ ಹೇಳಿ ಕರ್ನಾಟಕ ಸರ್ಕಾರ ಸುದ ಈ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಇದನ್ನು ಹಮ್ಮಿಕೊಂಡು ಅದನ್ನು ಮುಂದಿನ ಪ್ರತಿ ವರ್ಷ ನಾವು ಈಗ ಬಂದ ಒಂದು ಪ್ರತಿಕ್ರಿಯೆ ಮತ್ತು ಅದನ್ನು ಸರ್ಕಾರ ಕೊಡುತ್ತಿರುವ ಪ್ರೋತ್ಸಾಹದ ಭಾಗವಾಗಿ ನೀವು ಇದನ್ನ ಈಗ ಒಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ಪ್ರತಿ ವರ್ಷ ಆಯೋಜಿಸಲಿಕ್ಕೆ ಆಲೋಚನೆ ಮಾಡಿ ಪ್ರತಿ ವರ್ಷ ಇದು ಇವನ್ ಕರ್ನಾಟಕ ಸರ್ಕಾರ ಸುದ ಅದನ್ನು ಒಪ್ಪಿಕೊಂಡಿದೆ. ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೋಸ್ಕರ ಅದನ್ನು ಒಪ್ಪಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ. ಅದೊಂದು ನಮಗೆ ಬಹಳ ಖುಷಿ ಸಂಗತಿ. ಇದನ್ನು ನಾವು ಹೇಗೆ ಮಾಡಿದ್ದೇವೆ ಅಂತಿದ್ರೆ, ಈ ಕರ್ನಾಟಕ ಸಂಘ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಮಾನ್ಯತೆ ಸಿಕ್ಕಿದೆ.
ಈ ಕಾರ್ಯಕ್ರಮ ಆದ ಮೇಲೆ ಅದನ್ನು ಅವರು ವಿಡಿಯೋ ನೋಡಿ ಇಂಥ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಲಿಲ್ಲ, ನೀವು ಮಾಡಿದ್ದೀರಾ, ಇದಕ್ಕೆ ನಮ್ಮ ಪ್ರೋತ್ಸಾಹ ಇದೆ, ಪ್ರತಿ ವರ್ಷ ನಮಗೆ ಇದಕ್ಕೆ ನಾವು ಬಜೆಟ್ನಲ್ಲಿ ನಾವು ಹಣ ಇಡ್ತೇವೆ ಅನ್ನೋದು ನಮ್ಮ ಮೊದಲನೇ ಕಾರ್ಯಕ್ರಮದಲ್ಲಿ ಈ ಪ್ರತಿಕ್ರಿಯೆ ಆಗಿದೆ. ಇದು ಬಹಳ ಹೆಮ್ಮೆಯ ವಿಷಯ, ನಮಗೂ ಖುಷಿ ಕೊಡುವಂಥ ವಿಷಯ. ಯಾಕಂದ್ರೆ ಕರ್ನಾಟಕ ಸಂಸ್ಕೃತಿ ಇಲಾಖೆ ಇದಕ್ಕೆ ನಮಗೆ ಪ್ರೋತ್ಸಾಹ ನೋಡಿ. ಎಷ್ಟು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ದಕ್ಷಿಣ ಕನ್ನಡದಲ್ಲಿ ನಿಮ್ಮದಂದ್ರೆ ಒಂದು ಆಳ್ವಾಸ್ನವರು ಮಾಡ್ತಾರೆ, ವಿರಾಸತ್ನವರು, ಅದು ನಡೀತಾ ಇದೆ. ಸೊ ಅದರ ಜೊತೆಯಲ್ಲಿ ಅಂಥದ್ದೇ ಅದಕ್ಕೆ ಸರಿಸಮಾನವಾದ ಇನ್ನೊಂದು ಕಾರ್ಯಕ್ರಮ ಅಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಅವರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮೂಡಬಿದ್ರೆ ಅನ್ನೋದನ್ನ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪರಿಚಯ ಆಗುವಾಗ ಮಾಡಿದ್ರು. ಸೊ ಈಗ ನೀವು ಮುಡಿಪುವನ್ನ ಅದೇ ಮಟ್ಟಕ್ಕೆ ಒಯ್ಯುವ ನಿರೀಕ್ಷೆಯನ್ನು ಹೊಂದಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಈ ಸಲ ನಾವು ರಾಷ್ಟ್ರ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿ ಸ್ಟೇಟ್ ಇಂದ ಒಂದೊಂದು ಕಲೆಗಳನ್ನು ತರುವಂತ ಒಂದು ಆಲೋಚನೆ ಯೋಜನೆಗಳನ್ನು ಈಗಲೇ ಹಮ್ಮಿಕೊಳ್ತಾ ಇದ್ದೇವೆ. ಇದನ್ನು ನಾವು ಮುಂದಿನ ವರ್ಷ ನಾವು ಅಕ್ಟೋಬರ್ ತಿಂಗಳಲ್ಲಿ, ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಕಾರ್ಯಕ್ರಮ ಜಾಸ್ತಿ ಇರ್ತದೆ, ಈಗ ಅಕ್ಟೋಬರ್ ತಿಂಗಳಲ್ಲಿ ಮಾಡಬೇಕಂತ ಪ್ರತಿನಿಧಿಗಳು ಎಲ್ಲರೂ ಒಪ್ಪಿಗೆ ನೀಡಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಅಂತ ಜಾಸ್ತಿ ಕಾರ್ಯಕ್ರಮಗಳು ಇರುವುದಿಲ್ಲ. ಮುಂದಿನ ವರ್ಷದಲ್ಲಿ ಇನ್ನು ಸೂರಜ್ ಕಲಾಸರಿ ಪ್ರತಿ ವರ್ಷಕ್ಕೆ ಒಂದು ಸರಿ ಅಕ್ಟೋಬರ್ ತಿಂಗಳಲ್ಲಿ ಅದು ಫಿಕ್ಸ್ ಮಾಡುವಂತ ನಾವು ಸಮಯವನ್ನ ನಿಗದಿ ಮಾಡೋದು ನಿಮ್ಮ ಅಂದ್ರೆ ಅದನ್ನು ಮತ್ತೆ ಜನ ಈ ತಿಂಗಳಲ್ಲಿ ನಡೀತದಂತ ಅದಕ್ಕೆ ಸಮಯವನ್ನ ಮೀಸಲಿಡ್ಲಿಕ್ಕೆ ಮತ್ತೆ 3 ದಿನಗಳ ಈ ಗವರ್ಮೆಂಟ್ ಹಾಲಿಡೇ ಟೈಮ್ ನಲ್ಲೇ ನಾವು 3 ದಿನ ಅಕ್ಟೋಬರ್ ನವೆಂಬರ್ ದಸರಾ ಟೈಮ್ ನಲ್ಲಿ ಮಾಡುವ ರಜೆಯ ಸಂದರ್ಭದಲ್ಲಿ ಮಾಡುವ ಯೋಜನೆ ಅನ್ನುವಂಥದ್ದು. ಸೊ ವಿಶೇಷ ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ದೀರಿ ಅಂದ್ಕೊಳ್ತೇವೆ. ಅಂದ್ರೆ ದಸರಾ ಸಮಯದಲ್ಲಿ ಕೆಲವರು ಅಂದ್ರೆ ಒಂದು ಇದು ಪ್ರವಾಸಿ ತಾಣವಾಗಿ ರೂಪಿಸಲಿಕ್ಕೂ ಕೂಡ ಅನುಕೂಲ, ಪ್ರವಾಸೋದ್ಯಮಕ್ಕೂ ಕೂಡ ಇದು ಕೊಡುಗೆ ಕೊಡ್ತದಂತ. ಸೊ ಈ ವಿಷಯದಲ್ಲಿ ಇನ್ನಷ್ಟು ಮಾತಾಡಲಿಕ್ಕೆ ಬಯಸ್ತೀವಿ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೂರಜ್ ಕಲಾಸಿರಿ ಕರುನಾಡ ಕಲೆಯ ಐಸಿರಿ ಸೂರಜ್ ಕಲಾಸಿರಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಸೂರಜ್ ಕಲಾಸಿರಿ. ಹೌದು, 2017 ಅನ್ನುವಂಥ ಹೆಸರು ಟೈಟಲ್ನ ಕೊಟ್ಟಿದ್ದಾರೆ. ಅಂದರೆ 2017ರಲ್ಲಿ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲ್ನವರು ಅಥವಾ ಸೂರಜ್ ಶಿಕ್ಷಣ ಸಂಸ್ಥೆಯವರು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಮಂಜುನಾಥ್ ರೇವಣ್ಕರ್ ಅವರು. ಈ ಮೂಲಕ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲ, ರಾಜ್ಯಕ್ಕೆ ಅವರ ಹೆಸರನ್ನು ವ್ಯಾಪಿಸಿಕೊಳ್ತಾ ಇದ್ದಾರೆ. ಸೊ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸೊ ಅದರ ಜೊತೆಯಲ್ಲಿ ಮತ್ತು ನನಗೆ ವಿಶೇಷ ಅಂತ ಹೇಳಿದ್ದು, ಬಹಳ ಸಮಯದ ನಂತರ ಕನ್ನಡ ಚಲನಚಿತ್ರರಂಗದ ಅಭಿನಯ ಶಾರದೆ ಅಂತ ಹೇಳುವಂಥ ಜಯಂತಿ ಅವರು ನಮಗೆ ಕಲಾಪ್ರೇಮಿಗಳಿಗೆ ಕಾಣಸಿಗುವಂತಾಯಿತು, ಅದು ನಿಮ್ಮಿಂದ. ಸೊ ಅವರನ್ನು ಯಾಕೆ ಕರೆದದ್ದು? ಈ ಸಾಂಸ್ಕೃತಿಕ ಒಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಶಾಲೆ ನಡೆಸ್ಕೊಂಡು ಬರುತ್ತದೆ 10 ವರ್ಷದಿಂದ ನಡೆಸ್ತಾ ಬರ್ತೀವಿ. ಇದಕ್ಕೊಂದು ಈ 10 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಿದ್ದೇವೆ ಅಂಥೇಳಿ ಜನರಿಗೆ ಗೊತ್ತಾಗುವಂಥ ಒಂದು ವಿಷಯದಲ್ಲಿ ನಾವೊಂದು ಸೂರಜ್ ಕಲಾಸಿರಿ ಒಂದು ಪ್ರಶಸ್ತಿಯನ್ನು ಕೊಡುವಂತ ಹೇಳಿ ನಾವು ಫಸ್ಟಿಗೆ ಡಿಸೈಡ್ ಮಾಡಿದ್ದು. ಸೂರಜ್ ಕಲಾಸಿರಿ ಮೇನ್ ಪ್ರಶಸ್ತಿ. ಸೂರಜ್ ಕಲೆಯಲ್ಲಿ ಆ ಕಲಾ ತಂಡಕ್ಕೆ, ಕಲೆಗೆ ಮಹತ್ವ ಕೊಟ್ಟು ಯಾರು ಕೆಲಸ ಮಾಡಿದ್ದಾರೆ ಅಂತಹ ಸೂಕ್ತ ವ್ಯಕ್ತಿಗಳನ್ನು ಹುಡ್ಕೊಂಡು ಹೋದಾಗ ಅದರಲ್ಲಿ ಮೇನ್ ಒಂದು 200ರಿಂದ 300 ಚಿತ್ರಗಳ ಬಹಳ ಹಳೆ ನಟಿ ಜಯಂತಿಯವರ ಹೆಸರು ರೂಪುಗೊಂಡಿತ್ತು. ಅದು ನಮಗೆ ಬಹಳ ಖುಷಿ ಆಯಿತು. ಅವರಿಗೀಗ 78 ವರ್ಷ. ಆ 78 ವರ್ಷದಲ್ಲಿ ಅವರಿಗೆ ಸೂರಜ್ ಕಲಾಸಿರಿ ಪ್ರಶಸ್ತಿ ಕೊಡುವಂಥ ಒಂದು ಹೆಮ್ಮೆ ಸೂರಜ್ ಶಿಕ್ಷಣ ಸಂಸ್ಥೆಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಭಾಗ್ಯ. ಚಿತ್ರರಂಗ ಅಥವಾ ಕಲಾರಂಗ ಅವರನ್ನ ಮರೆತು ಬಿಟ್ಟಿದೆ ಅಂತ ಹೇಳುವ ಒಂದು ಸಂದರ್ಭದಲ್ಲಿ ಅವರನ್ನು ನೆನಪಿಸುವ ಕೆಲಸವನ್ನ ಸೂರಜ್ ಕಲಾಸಿರಿ ಅವರು ಮತ್ತು ಮಂಜುನಾಥ್ ರೇವಣ್ಕರ್ ಅವರು ಮಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಸೂರಜ್ ಕಲಾಸಿರಿ ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ನಾವು ಬಹಳ ಆಲೋಚನೆ ಮಾಡಿದ್ವಿ, ಯಾರಿಗೆ ಕೊಡಬೇಕು, ಹೇಗೆ ಮಾಡಬೇಕು. ಯಾಕಂದ್ರೆ ಇದು ಮೊಟ್ಟ ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡುವಂತ ಪ್ರಶಸ್ತಿ. ಇದು 1ನೇ ವರ್ಷ. ಸೊ ಆರಂಭಿಕ ಪ್ರಶಸ್ತಿ ಇದು ಕೊಟ್ಟದ್ದು ಸೂಕ್ತ ಅಂತ ಅನಿಸ್ಬೇಕು ಎಲ್ಲ ಜನರಿಗೆ. ಅಂಥ ವ್ಯಕ್ತಿಯನ್ನು ಹುಡ್ಕೊಂಡು ಹೋದಾಗ ನಮಗೆ ಸಿಕ್ಕಿದ್ದು ಅಭಿನಯ ಶಾರದೆ ಜಯಂತಿ, ಖ್ಯಾತ ಚಲನಚಿತ್ರ ನಟಿ. ಅವರನ್ನು ನಾವು ಹೋಗಿ ಸಂಪರ್ಕಿಸಿದಾಗ ಅವರಿಗೆ ಬಹಳ ಖುಷಿಯಾಯಿತು. ನನ್ನ ಜೀವಮಾನದಲ್ಲಿ ಈ ಒಂದು 10 ವರ್ಷ ನಾನು ಯಾವುದೇ ಒಂದು ಪ್ರಶಸ್ತಿಯನ್ನು ಪಡೆಯಲಿಲ್ಲ. ನಾನೊಂದು 300 ರಾಜ್ಕುಮಾರ್ನ ಒಟ್ಟಿಗೆ 300ರಿಂದ 400 ಚಿತ್ರ ಅವರು ಅಭಿನಯಿಸಿದ್ದಾರೆ. ಇವತ್ತಿಗೂ ಅವರ ಚಿತ್ರವನ್ನು ನೋಡಿದರೆ ಜನರಿಗೊಂದು ರೋಮಾಂಚನ ಬೀಳ್ತದೆ. ಅಂಥ ಟೈಮ್ನಲ್ಲಿ 10 ವರ್ಷ ನನ್ನನ್ನು ಗುರುತಿಸಲಿಲ್ಲ. ನೀವು ನನ್ನ ಮನೆಗೆ ಬಂದು ಸೂರಜ್ ಕಲಾಸಿರಿ ಪ್ರಶಸ್ತಿಯನ್ನು ಕೊಡ್ತೇನೆ ಅಂತ ಹೇಳಿದಾಗ ಭಾರಿ ಅವ್ರಿಗೆ ಖುಷಿ ಆಯಿತು. ಅವರು ಒಪ್ಕೊಂಡಾಗ ನಮಗೂ ಬಹಳ ಖುಷಿ ಆಯಿತು. ಅವರನ್ನು ಕರ್ಕೊಂಬರುವಂಥ ಜವಾಬ್ದಾರಿ ನಾವು ತೆಗೆದುಕೊಂಡು, ಯಾಕಂದರೆ 78 ವರ್ಷಕ್ಕೆ ಅವರಿಗೆ ನಡೀಲಿಕ್ಕೆ ಭಾಳ ಕಷ್ಟ. ಅಂಥ ವ್ಯಕ್ತಿ ಬೆಂಗಳೂರಿಂದ ಬಂದು ನಮ್ಮ ಸೂರಜ್ ಕಲಾ ಪ್ರಶಸ್ತಿಯನ್ನು
ಅವರು ಸ್ವೀಕರಿಸಿದ್ದಕ್ಕೆ ನಮ್ಮ ಇಡೀ ಸೂರಜ್ ಕಲಾಸರಿಗೆ ಒಂದು ಹೆಮ್ಮೆಯ ಗುರುತು ಅಂತ ಹೇಳ್ಬೋದು. ಯಾಕಂದರೆ ನಾವು ಮೊದಲನೇ ವರ್ಷ ಇದು ಸ್ಟಾರ್ಟ್ ಮಾಡುವಂಥ ಒಂದು ಕಾರ್ಯಕ್ರಮ ಸೂರಜ್ ಕಲಾಸಿರಿ, ಸೂರಜ್ ಕಲಾಸಿರಿ ಒಂದು ಪ್ರಶಸ್ತಿ ಪ್ರದಾನ ಒಂದು ಜಯಂತಿಯವರಿಗೆ ನಮಗೆ ದಕ್ಕಿದೆ. ಹೆಸರು ಹೇಳ್ತದೆ ಅಭಿನಯ ಶಾರದೆ ಅಂತ. ಹೌದು. ಅಂದ್ರೆ ಅವ್ರು ಎಷ್ಟು ಒಳ್ಳೆ ಅಭಿನಯ ಅಂದ್ರೆ ನಟಿ ಅನ್ನೋದನ್ನ ಅವರಿಗೆ ಸಿಕ್ಕ ಆ ಪ್ರಶಸ್ತಿ ಕೂಡ ಪ್ರಶಸ್ತಿಯಲ್ಲಿ ಸಿಗ್ತದೆ. ಈಗ ಯಾಕಂದ್ರೆ ಸೂರಜ್ ಕಲಾಸಿರಿ ನಾವು ಎಲ್ಲ ಜಿಲ್ಲೆಗೂ ಕಲೆಗಳನ್ನು ತಂದು ಆ ಕಲಾಸಿರಿಗೆ ಒಂದು ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕಂದು ಬಹಳ ಆಲೋಚನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಜಯಂತಿ. ಯಾಕಂದ್ರೆ ಜೊತೆಯಲ್ಲಿ ನೀವು ಮತ್ತೊಂದಿಷ್ಟು ಪ್ರಶಸ್ತಿಗಳನ್ನು ಕೂಡ ಕೊಟ್ರಿ. ಅಂದ್ರೆ ಏನು ಈ ಪ್ರಶಸ್ತಿಗಳ ವೈಶಿಷ್ಟ್ಯ ಏನು ಅನ್ನೋಂಥದ್ದು? ಪ್ರಶಸ್ತಿಗೆ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ನಮ್ಮ ಶಾಲೆ ನಾವು ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ಪ್ರತಿಯೊಂದು ವರ್ಷಕ್ಕೆ ಒಂದೊಂದು ಜನರಿಗೆ ನಾವು ಸಾಧನೆಯನ್ನು ಕೊಡಬೇಕಂದ್ರೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗ ಈ ವರ್ಷ ನಾವು 10 ಸಾಧಕರಿಗೆ 10ನೇ ವರ್ಷ ದಶಮಾನೋತ್ಸವ ಸಮಾರಂಭದ ಸಂಭ್ರಮದಲ್ಲಿ ನಾವು ಒಂದು 10 ಜನರಿಗೆ ಕಲಾಕ್ಷೇತ್ರದಲ್ಲಿ ಮಾಡಿದಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗಳಿಗೆ ನಾವು ಪ್ರಶಸ್ತಿಯನ್ನು, ಅದರಲ್ಲಿ ನಾವು ಸೂರಜ್ ಸೇವಾ ಪ್ರಶಸ್ತಿ ಅಂತ ಹೇಳಿ ಅದಕ್ಕೆ ನಾಮಕರಣ, ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ ಸೇವಾ ಅದರಲ್ಲಿ ನಮಗೆ ಜಯರಾಮ್ ಭಟ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಜಯರಾಮ್ ಭಟ್ರಿಗೆ ಕೊಟ್ಟಿದ್ದೇವೆ. ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಎ ಜೆ ಶೆಟ್ಟಿಯವರಿಗೆ ಕೊಟ್ಟಿದ್ದೇವೆ. ಹಾಗೆಯೇ ಉದ್ಯಮ ಕ್ಷೇತ್ರದಲ್ಲಿ ಜಯರಾಮ್ ಬನಾನಾ ಓಷನ್ ಪರ್ಲ್ ಹೋಟೆಲ್ ಅವ್ರಿಗೆ ಕೊಟ್ಟಿದ್ದೇವೆ. ಹಾಗೆ ಸಹಕಾರ ಕ್ಷೇತ್ರದಲ್ಲಿ MN ರಾಜೇಂದ್ರ ಕುಮಾರ್ ಕೊಟ್ಟಿದ್ದೇವೆ. ಧಾರ್ಮಿಕ ಕ್ಷೇತ್ರದಲ್ಲಿ ಭೀಮೇಶ್ವರ ಜೋಶಿ ಅವರಿಗೆ, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪಿತಾಮಹ ಅಂತೇಳಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರಿಗೆ, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ 60ನೇ ಶತಮಾನದ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತರಾದಂಥ ಶ್ರೀಮತಿ ಸಾರಾ ಅಬೂಬಕ್ಕರಿಗೆ, ನಾಡೋಜ ಸಾರಾ ಅಬೂಬಕ್ಕರ್ ಅವರಿಗೆ ಕೊಟ್ಟಿದ್ದೇವೆ. ಹಾಗೆ ಕಲಾಕ್ಷೇತ್ರದಲ್ಲಿ ಗುರುಕಿರಣ್ ಅವರಿಗೆ ಕೊಟ್ಟಿದ್ದೇವೆ. ಹಾಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ UK ಕುಮಾರನಾಥ್ ಅವರಿಗೆ ಕೊಟ್ಟಿದ್ದೇವೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಸುಪ್ರೀತಾ ಪೂಜಾರಿ ಕೊಟ್ಟಿದ್ದೇವೆ. ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಭೀಮೇಶ್ವರ ಜೋಶಿ ಅವರಿಗೆ ಕೊಟ್ಟಿದ್ದೇವೆ. ಅದರಲ್ಲಿ ಒಟ್ಟಿಗೆ ಕೃಷಿ ಕ್ಷೇತ್ರ ಸಹ ನಾವು ಗುರುತಿಸಿದ್ದೇವೆ. ಮತ್ತು ಅಂಗವಿಕಲರಿಗೆ ಒಂದು ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದೇವೆ. ಅಂಗವಿಕಲರಿಗೆ ಮುರಳೀಧರ್ ವಿಟ್ಲ ಅವ್ರ ಚುಕ್ಕೆಯಲ್ಲಿ ಅಂಗವಿಕಲರಾದರೂ ಆ ಚುಕ್ಕಿಯಲ್ಲಿ ಚಿತ್ರ ಬಿಡಿಸುವಂಥ ಒಂದು ಕಲಾವಿದ ಅಂಥವರಿಗೆ ನಾವು ಅಂದರೆ ಕೃಷಿ ಕ್ಷೇತ್ರ ಸುಧಾರ. ಯಾಕಂದರೆ ಒಂದು ಮಹಿಳೆ ಒಂದು ಹಳ್ಳಿಯಲ್ಲಿ 1 ಎಕರೆ ಜಾಗದಲ್ಲಿ ಒಂದು ಕೃಷಿಯನ್ನು ಮಾಡಿಕೊಂಡು ಒಳ್ಳೆ ಪ್ರಸಿದ್ಧವಾದಂಥ ವೈಲೆಟ್ ವಾಸವರಿಗೆ ಕೊಟ್ಟಿದೆ. ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಒಂದು ಸಾಧನೆಗೆ ಅರ್ಹ ವ್ಯಕ್ತಿಗಳಿಗೆ ಸೂರಜ್ ಕಲಾಸಿರಿಯಿಂದ ನಾವು ಯಾರನ್ನು ಅಂದ್ರೆ ನೆಪಕ್ಕೆ ಮಾತ್ರ ಪ್ರಶಸ್ತಿ ಅಂತ ಆಗಬಾರ್ದು, ಅದು ಪರ್ಟಿಕ್ಯುಲರ್ ಆಗಿ ಯಾವ ಉದ್ದೇಶಕ್ಕೆ ಕೊಟ್ಟಿದೆಯೋ ಅದೇ ಉದ್ದೇಶಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಒಂದು ದೂರದೃಷ್ಟಿಯಿಂದ ಅದು. ಮತ್ತೆ ನಾವು ಈ ಕೊಟ್ಟಂತ ಪ್ರಶಸ್ತಿಗಳು ಅವರು ಮನಸಾರೆ ಒಪ್ಪಿಕೊಂಡು, ಯಾಕಂದ್ರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈಗ ದಿಲ್ಲಿಯಿಂದ ಜಯರಾಮ್ ಬನಾನಾ ಆಗಲಿ, ಈ ದೊಡ್ಡ ಈಗ ಧಾರ್ಮಿಕ ಕ್ಷೇತ್ರ ಭೀಮೇಶ್ವರ ಹೊರನಾಡು ಕ್ಷೇತ್ರದಿಂದ ಅವರು ಬಂದಿದ್ದಾರೆ. ಅವರು ಬಂದು ನಮ್ಮ ಒಂದು ಈ ಸೂರಜ್ ಸೇವಾ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ನಮಗೆ ಇಡೀ ಸೂರಜ್ ಕಲಾಸಿರಿಗೆ ಒಂದು ಹೆಮ್ಮೆಯ ಒಂದು ವಿಷಯ. ಅದರಿಂದ ನಮ್ಮ ಇದು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಸೂರಜ್ ಎಜುಕೇಶನ್ ಅಂಡ್ ಚಾರಿಟಬಲ್ ಸುಸಜ್ಜಿತವಾಗಿ ಮತ್ತು ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ ಮತ್ತು ಕಲೆ ಸಂಸ್ಕೃತಿಯಲ್ಲಿ ಕಲೆ ಸಂಸ್ಕೃತಿ ವೈಭವವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವ ದಿಸೆಯಲ್ಲಿ ನಿಮ್ಮ ಮಂಜುನಾಥ್ ಭಂಡಾರಿ ನಿಮ್ಮ ಪ್ರಯತ್ನವನ್ನು ನಾವು ಶ್ಲಾಘಿಸ್ತಾ ಇದ್ದೇವೆ ಇನ್ನೊಮ್ಮೆ. ಸೊ ನಾವು ಈ ಕಲಾಸಿರಿಯ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಅಂದರೆ ಅದರ ಹಂತವಾಗಿ ಬೇರೆ ವಿಷಯಗಳ ಮೂಲಕ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಪರಿಚಯಿಸುವ ಕೆಲಸವನ್ನು ಮತ್ತೊಮ್ಮೆ ನಾವು ಮಾಡುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತೇನೆ. ಸೊ ಇವತ್ತಿನ ಸಮಯ ನಮಗೆ ಇಷ್ಟಕ್ಕೆ ಅವಕಾಶ ಕೊಡ್ತಾ ಇರೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಂಜುನಾಥ್ ರೇವಣ್ಕರ್ ಅವರೇ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಇಲ್ಲಿಗೆ ನಮ್ಮ ನೇರ ಪ್ರಸಾರದಲ್ಲಿ ನಾವು ಈವರೆಗೆ ಸೂರಜ್ ಕಲಾಸಿರಿಯ ಬಗ್ಗೆ ಮಾತಾಡಿದ್ವಿ. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.